So it is God's grace. ಅದು ದೇವರೊಂದು ಕೃಪೆ. So before we start, let's pray together. ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. Let me pray. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. Father, we thank you for your love and grace towards us. ತಂದೆಯೇ, ನಿಮಗೆ ತುಂಬಾ ವಂದನೆಗಳು ನಿಮ್ಮ ಪ್ರೀತಿಗೆ, ನಿಮ್ಮ ಕೃಪೆಗಾಗಿ. You love us so much, that's why you came all the way from heaven to on the earth. ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಕಾರಣ ಪರಲೋಕದಿಂದ ಈ ಲೋಕಕ್ಕೆ ಇಳಿದು ಬಂದಿರುವಂತರಾಗಿದ್ದೀರಾ. So Lord, we thank you so much. ನಿಮಗೆ ತುಂಬಾ ವಂದನೆಗಳು ಕರ್ತನೆ. And not only that, you died on the cross on behalf of us. ನಮಗೋಸ್ಕರ ನೀವು ಶಿಲುಬೆ ಮೇಲೆ ಪ್ರಾಣವನ್ನು ಅರ್ಪಿಸಿರುವಂತರಾಗಿದ್ದೀರಾ. So that we may live with you forever. ನಾವು ನಿಮ್ಮ ಸಂಗಡ ನಿರಂತರವಾಗಿ ಜೀವಿಸುವಂತರಾಗಿದ್ದೇವೆ. So Lord, we thank you. ನಿಮಗೆ ತುಂಬಾ ವಂದನೆಗಳು ಕರ್ತನೆ. And also thank you for providing all our needs. ನಮಗೆ ಅವಶ್ಯಕತೆ ಇರುವಂತೆ ಎಲ್ಲವನ್ನು ಸಹ ನೀವೇ ತಾನೇ ಒದಗಿಸಿ ಇರುವಂತರಾಗಿದ್ದೀರಾ. Help us so that we can see your grace more and more and we can be more thankful to you. ಸಹಾಯ ಮಾಡಿ ನಿಮ್ಮ ಕೃಪೆಯನ್ನು ನಾವು ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳಲಿಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸಲಿಕ್ಕಾಗಿ. And Lord, there are many people in this village still they do not know you. ಅನೇಕ ಜನರು ಈ ಒಂದು ಗ್ರಾಮದಲ್ಲಿ ಇನ್ನೂ ಸಹ ನಿಮ್ಮನ್ನು ತಿಳಿದುಕೊಳ್ಳದೆ ಇರುವಂತರಾಗಿದ್ದಾರೆ. Lord, we have a great responsibility to share your word to them. ಇವರಿಗೆಲ್ಲರಿಗೂ ಸಹ ಉತ್ತಮವಾಗಿರುವಂತ ವಿಷಯ ಹಂಚಿಕೊಳ್ಳುವಂತದಾಗಿದೆ ಕರ್ತನೆ. Give us courage and also power. ನೀವು ತಾನೇ ಒಂದು ಪ್ರೋತ್ಸಾಹವನ್ನು ಕೊಡ್ರಿ, ನಮಗೆ ಒಂದು ಧೈರ್ಯವನ್ನು ಅನುಗ್ರಹಿಸಿರಿ. So that we can preach the good news to them. ಅವರಿಗೋಸ್ಕರ ನಾವು ಶುಭ ಸಮಾಚಾರವನ್ನು ತಿಳಿಸಿಕೊಳ್ಳಲಿಕ್ಕಾಗಿ. Lord, also give us wisdom and knowledge. ನಮಗೂ ಸಹ ಜ್ಞಾನವನ್ನು ಬುದ್ಧಿಯನ್ನು ಅನುಗ್ರಹಿಸಿರಿ ಕರ್ತನೆ. So that we can tell them. ನಾವು ಅವರಿಗೆ ತಿಳಿಸಿಕೊಳ್ಳಲಿಕ್ಕಾಗಿ. And Lord, just we begin. ನಾವು ಪ್ರಾರಂಭ ಮಾಡುವಂತಾಗಿದ್ದೇವೆ ಕರ್ತನೆ. Be with us till the end. ಅಂತ್ಯದವರೆಗೂ ನಮ್ಮ ಸಂಗಡ ಇದ್ದು ನಡೆಸಿರಿ. In Jesus' name I pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. Amen. Okay, Sister Shruti and normally they are working. Yeah. Anyway, so let's turn to Psalm number 119. ಕೀರ್ತನೆಗಳು 119ನೇ ಅಧ್ಯಾಯ. Psalm number 119. ಕೀರ್ತನೆಗಳು 119ನೇ ಅಧ್ಯಾಯ 25 to 32. 25ರಿಂದ. Can you read please? 25 to 32. 25ರಿಂದ 32ನೇ ವಚನ ತನಕ. ಕೀರ್ತನೆಗಳು 119ನೇ ಅಧ್ಯಾಯ 25ರಿಂದ 32ನೇ ವಚನ ತನಕ ಓದಿಕೊಳ್ಳೋಣ. From 5 to 32. ಕೀರ್ತನೆಗಳು 119ನೇ ಅಧ್ಯಾಯ 25ರಿಂದ 32ನೇ ವಚನ ತನಕ ಓದಿಕೊಳ್ಳೋಣ. ನನ್ನ ಪ್ರಾಣವನ್ನು ಧೂಳಿನಲ್ಲಿ ಸೇರಿ ಹೋಗುತ್ತದೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಉಜ್ಜೀವ ಮಾಡು. ನನ್ನ ಯಂತ್ರಾನುಭವವನ್ನು ನಿನಗೆ ಹೇಳಿಕೊಂಡಾಗ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿದ್ದಿ. ನಿನ್ನ ನಿಬಂಧನೆಗಳನ್ನು ನನಗೆ ಉಪದೇಶಿಸು, ನಿನ್ನ ನಿಯಮಗಳ ದಾರಿಯನ್ನು ತಿಳಿಯಪಡಿಸು. ಆಗ ನಿನ್ನ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸುವೆನು. ಮನೋವ್ಯಥೆಯಿಂದ ಕಣ್ಣೀರು ಸುರಿಸುತ್ತೇನೆ. ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು. ಮಿಥ್ಯಾ ಮಾರ್ಗವನ್ನು ನನಗೆ ದೂರ ಮಾಡು. ನಿನ್ನ ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸು. ಭಕ್ತಿ ಮಾರ್ಗವನ್ನು ಆನಂದಿಸಿಕೊಂಡಿದ್ದೇನೆ. ನಿನ್ನ ವಿಧಿಗಳನ್ನು ಮುಂದೆ ಇಟ್ಟುಕೊಂಡಿದ್ದೇನೆ. ನಾನು ನಿನ್ನ ಕಟ್ಟಳೆಗಳನ್ನು ಒಪ್ಪಿಕೊಂಡಿದ್ದೇನೆ. ಯೆಹೋವನೇ, ನನಗೆ ಆಶಾಭಂಗಪಡಿಸಬೇಡ. ನೀನು ನನ್ನ ಅಪರಾಧವನ್ನು ಬಿಡುಗಡೆ ಮಾಡು. ಆಗ ಆಸಕ್ತಿಯಿಂದ ನಿನ್ನ ಆಜ್ಞಾ ಮಾರ್ಗಗಳನ್ನು ಅನುಸರಿಸುವೆನು. So I want to share this evening, this afternoon, here the psalmist said that in verse 29, remove from me the way of lying and grant me your law graciously. And finally also, I have chosen the way of truth. ಈ ಒಂದು ಸಮಯದಲ್ಲಿ ನಾನು ಇದನ್ನ ಕೀರ್ತನೆಗಳನ್ನು ಹಂಚಿಕೊಳ್ಳುವಂತನಾಗಿದ್ದೇನೆ. 29-30ನೇ ವಚನ. ಮಿಥ್ಯಾ ಮಾರ್ಗವನ್ನು ನನಗೆ ದೂರ ಮಾಡು. ನಿನ್ನ ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸು. ಭಕ್ತಿ ಮಾರ್ಗವನ್ನು ಅನುಸರಿಸಿಕೊಂಡಿದ್ದೇನೆ. ನಿನ್ನ ವಿಧಿಗಳನ್ನು ಮುಂದೆಯೇ ಇಟ್ಟುಕೊಂಡಿದ್ದೇನೆ. So this psalmist said here, I have chosen the way of truth. ಅಲ್ಲಿ ಇಲ್ಲಿ ಕೀರ್ತನೆಗಾರನು ಹೇಳುವಂತನಾಗಿದೆ, ನಾನು ಸತ್ಯದ ಮಾರ್ಗವನ್ನು ಅನುಸರಿಸುವಂತನಾಗಿದ್ದೇನೆ ಎಂಬುದಾಗಿ. So let's think today. ಈಗ ನಾವು ಯೋಚನೆಯನ್ನು ಮಾಡುವಂತರಾಗೋಣ. Let's think about making decision. ಈ ದಿನ ನಾವು ಆಯ್ಕೆಗಳನ್ನ ನಿರ್ಧಾರಗಳನ್ನ ಮಾಡುವಂತರಾಗೋಣ. You know, each moment, each time we have to choose. ಪ್ರತಿಯೊಂದು
ಸಾರಿ ನಾವು ಆಯ್ಕೆಯನ್ನು ಮಾಡಿಕೊಳ್ಳುವಂತರಾಗಿರ್ತೇವೆ. After this service, ಇದಾದ ಮೇಲೆ ಈ ಒಂದು ಆರಾಧನೆ ಆದ ನಂತರ some sister will think what to cook, what not to cook. ಅಂದ್ರೆ ಏನನ್ನ ಅಡುಗೆ ಮಾಡಬೇಕು ಏನ್ ಮಾಡಬಾರ್ದು ಎಂಬುದಾಗಿ ಯೋಚನೆಯನ್ನ ಮಾಡುವಂತರಾಗಿರ್ತಾರೆ. Our life, every moment is choosing. We have to choose. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಒಂದು ಸಮಯದಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವಂತರಾಗಿರ್ತೇವೆ. I will eat or I will not eat. ನಾನು ತಿನ್ಬೇಕಾ ಬೇಡವಾ ಎಂಬುದಾಗಿ. I will watch TV or I will read the Bible. ನಾನು ಟಿವಿಯನ್ನ ನೋಡ್ಬೇಕಾ ಇಲ್ಲ ಸತ್ಯವೇದವನ್ನು ಓದ್ಬೇಕಾ ಎಂಬುದಾಗಿ. I will watch phone or I will share gospel to somebody. ನಾನು ಏನನ್ನ ನೋಡ್ಬೇಕಾ ಇಲ್ಲ ಅಂದ್ರೆ ದೇವರ ಸುವಾರ್ತೆಯನ್ನು ಹೇಳಬೇಕಾ ಎಂಬುದಾಗಿ. So each moment we are taking decision. ಪ್ರತಿಯೊಂದು ಸಮಯ ಸಹ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತರಾಗಿರ್ತೇವೆ, ಆಯ್ಕೆಗಳನ್ನ. So making the right decision is very important. ಸರಿಯಾದ ಒಂದು ಆಯ್ಕೆ ಮಾಡಿಕೊಳ್ಳುವಂತದ್ದು ತುಂಬಾ ಮುಖ್ಯ. Right? This is very important. ಇದು ತುಂಬಾ ಮುಖ್ಯ. So if we are not aware with that, then we can choose the wrong decision. ನಾವೇನಾದ್ರೂ ಸರಿಯಾಗಿ ಹೊಂದದೇ ಇರೋದಾದ್ರೆ ನಾವು ತಪ್ಪಾದ ಆಯ್ಕೆಗಳನ್ನ ಆಯ್ಕೆ ಮಾಡಿಕೊಳ್ಳುವಂತರಾಗಿರ್ತೇವೆ. And you know, sometimes ಕೆಲವೊಂದು ಸಾರಿ people make a wrong decision ಜನರು ತಪ್ಪಾದ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತರಾಗಿರ್ತಾರೆ because of lazy. ಯಾಕಂದ್ರೆ ಸೋಮಾರಿತನದಿಂದ. Sometimes because of disobedience. ಯಾಕಂದ್ರೆ ಕೆಲವೊಂದು ಸಾರಿ ಅವಿಧೇಯತ್ವ ಕಾರಣದಿಂದಾಗಿ. Sometimes because of pride. ಇಲ್ಲಾಂದ್ರೆ ಕೆಲವೊಂದು ಸಾರಿ ಕೊಚ್ಚಿಕೊಳ್ಳುವ ಕಾರಣದಿಂದಾಗಿ. Sometimes because of impatience. ಇಲ್ಲಾಂದ್ರೆ ಕೆಲವೊಂದು ಸಾರಿ ಸಮಾಧಾನ ಇಲ್ಲದೆ ಇರುವ ಕಾರಣದಿಂದಾಗಿ. Sometimes because of greedy. ಕೆಲವೊಂದು ಸಾರಿ ದುರಾಸೆಯ ಕಾರಣದಿಂದಾಗಿ. And also sometimes because of lack of knowledge. ಕೆಲವೊಂದು ಸಾರಿ ಜ್ಞಾನದ ಕೊರತೆಯಿಂದ ತಪ್ಪಾಗಿ ಆಯ್ಕೆ And some ಮಾಡಿಕೊಳ್ಳುವಂತರಾಗಿದ್ದಾರೆ. people also make a wrong decision because of the lust. ಕೆಲವೊಂದು ಜನರು ದುರಾಸೆ ಒಂದು ಜಾಸ್ತಿ ಆಸೆ ಇರುವ ಕಾರಣದಿಂದಾಗಿ ತಪ್ಪಾದ ಒಂದು ನಿರ್ಧಾರಗಳನ್ನ And ತೆಗೆದುಕೊಳ್ತಾರೆ. sometimes people make a wrong decision because they could not trust God. ಕೆಲವೊಂದು ಸಾರಿ ಜನರು ತಪ್ಪಾದ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಯಾಕಂದ್ರೆ ಅವರು ದೇವರನ್ನ ನಂಬದೇ ಇರುವ ಕಾರಣದಿಂದಾಗಿ. So we have to know then how can we make the right decision. ನಾವು ತಿಳಿದುಕೊಳ್ಳುವಂತರಾಗಿರ್ಬೇಕು ಹೇಗೆ ಸರಿಯಾಗಿರುವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಎಂಬುದಾಗಿ. And also our decision shows ನಮ್ಮ ನಿರ್ಧಾರಗಳು ತೋರಿಸಿಕೊಡುವಂತರಾಗಿರುತ್ತೆ which things we value more. ನಾವು ಹೆಚ್ಚು ಅಮೂಲ್ಯ ನಮ್ಗೆ ಹೆಚ್ಚು ಬೆಲೆಯನ್ನು ಯಾವುದು ಕೊಡುವಂತದ್ದು ಎಂಬುದಾಗಿ. Suppose now, ಈಗ okay, any TV serial sisters they like more. Any serial you like most? ಅಂದ್ರೆ ಯಾವ್ದಾದ್ರು ಸೀರಿಯಲ್ ಆಗಿರ್ಲಿ ಮೂವಿ ಆಗಿರ್ಲಿ ಯಾರಾದ್ರೂ ನೀವು ತುಂಬಾ ಇಷ್ಟಪಡೋದು ಯಾವ್ದು? Okay. Anyway, and it's like now serial times, and now you thinking, oh, I have to read the Bible because 4th chapter I have to finish, and another side, oh, that serial is coming now. ಅಂದ್ರೆ ಸೀರಿಯಲ್ ಬರುವಂತದಾಗಿದೆ, ನಾನು ಸತ್ಯವೇದ 4 ಅಧ್ಯಾಯಗಳು ಓದ್ಬೇಕು ಎಂಬುದಾಗಿ ಚಿಂತೆ ಮಾಡುವಂತದ್ದು. So now you have to make the decision. ಅಂದ್ರೆ ಈಗ ನೀವು ನಿರ್ಧಾರ ಮಾಡಿಕೊಳ್ಳುವಂತದ್ದು. Should I read the Bible? Should I watch on the TV? ನಾನು ಸತ್ಯವೇದನ ಓದ್ಬೇಕಾ ಇಲ್ಲ ಟಿವಿಯನ್ನ ನೋಡ್ಬೇಕು So ಎಂಬುದಾಗಿ. if you value more the word of God, then you will open. ಅಂದ್ರೆ ನೀವು ಹೆಚ್ಚು ಬೆಲೆಯನ್ನು ಸತ್ಯವೇದ ವಾಕ್ಯಕ್ಕೆ ಕೊಡೋದಾದ್ರೆ ಆಗ ನೀವು But ಸತ್ಯವೇದನ if you ತೆಗೆಯುವಂತಾಗ್ತೀರಾ. love more the TV shows, then you will open the TV. ಅಂದ್ರೆ ನೀವು ಹೆಚ್ಚು ಬೆಲೆಯನ್ನ ಒಂದು ಟಿವಿಗೆ ಕೊಡೋದಾದ್ರೆ ಆಗ ಟಿವಿಯನ್ನ ನೀವು ನೋಡುವಂತಾಗಿರ್ತೀರಾ. Same thing now. Other thing also. I'll give an example. Suppose now you are almost all of you are young people. ಅಂದ್ರೆ ನಾನು ಇನ್ನೂ ಒಂದು ಉದಾಹರಣೆ, ನೀವು ಎಲ್ಲರೂ ಸಹ ಯೌವನಸ್ಥರಾಗಿರುವಂತ ಆಗಿದ್ದೀರಾ. Now let's say you have some friend. ನೀವು ಕೆಲವು ಸ್ನೇಹಿತರನ್ನ ಹೊಂದಿರುವಂತ ಆಗಿರ್ತೀರಾ. Very close friend. ತುಂಬಾ ಹತ್ತಿರವಾಗಿರುವಂತ ಸ್ನೇಹಿತರನ್ನ. But now she's calling. Oh, let's go there. ಅಂದ್ರೆ ಇಲ್ಲಿಗೆ ಹೋಗೋಣ ಬಾ ಎಂಬುದಾಗಿ ಕರೆಯುವಂತರಾಗಿರ್ತಾಳೆ. But again, you can in your mind, if I go there, the whole day will be wasted. I cannot read the Bible. ಅಂದ್ರೆ ಅಲ್ಲಿಗೆ ಹೋಗೋದಾದ್ರೆ ನಾನು ನಿಜ ದಿನ ವ್ಯರ್ಥವಾಗಿ ಕಳಿತೇನೆ, ಸತ್ಯವೇದನ ಓದಕ್ಕಾಗೋದಿಲ್ಲ ಎಂಬುದಾಗಿ. Now you have to choose. ಅಂದ್ರೆ ಈಗ ನೀವು ಆಯ್ಕೆ ಮಾಡಿಕೊಳ್ಬೇಕು. Should I go with her? ನಾನು ಆಕೆ ಸಂಗಡ ಹೋಗ್ಬೇಕಾ? Should I read the Bible? ಇಲ್ಲ ಸತ್ಯವೇದನ ಓದ್ಬೇಕಾ Or ಎಂಬುದಾಗಿ. should I attend the fellowship? ನಾನು ಅನ್ಯತೆಗೆ ಬಂದು So I go and room that in the city. ಇಲ್ಲಾಂದ್ರೆ ನಾನು ಹೊರಗಡೆ ನಗರಕ್ಕೆ ಹೋಗುವಂತದ ಎಂಬುದಾಗಿ. So that time also we have to choose. ಆ ಒಂದು ಸಮಯ ಸಹ ನಾವು ಆಯ್ಕೆಗಳನ್ನು ಮಾಡಿಕೊಳ್ಳುವಂತಾಗಿರ್ತೇವೆ. So which one you love, that one you will choose. ನೀವು ಯಾವ್ದನ್ನ ತುಂಬಾ ಪ್ರೀತಿ ಮಾಡ್ತೀರಾ ಅದನ್ನ ನೀವು ಆಯ್ಕೆ ಮಾಡಿಕೊಳ್ಳುವಂತಾಗಿರ್ತೀರಾ. So of course there are so many important things in our life. ನಮ್ಮ ಜೀವನದಲ್ಲಿ
ತುಂಬಾ ಮುಖ್ಯವಾಗಿರುವಂತ ವಿಷಯಗಳು ಇರುವಂತದ್ದಾಗಿದೆ. But what is the most important? ಯಾವುದು ತುಂಬಾ ಮುಖ್ಯವಾಗಿರುವಂತದ್ದು? If everything is okay, ಎಲ್ಲವೂ ಸಹ ಪರವಾಗಿಲ್ಲ, money is very important. ದುಡ್ಡು ಸಹ ತುಂಬಾ ಮುಖ್ಯ. And everyone is running after making money. ಅಂದ್ರೆ ಎಲ್ಲರೂ ಸಹ ಓಡಿ ಹೋಗುವಂತರಾಗಿರ್ತಾರೆ ದುಡ್ಡನ್ನ ಸಂಪಾದನೆ ಮಾಡುವುದಕ್ಕಾಗಿ. But when comes about the life, ಯಾವಾಗ ಅವರ ಜೀವನದ ಕುರಿತು ಬಂದಾಗ life becomes more important than money. ಅಂದ್ರೆ ಹಣಕ್ಕಿಂತ ಜೀವನ ತುಂಬಾ ಮುಖ್ಯವಾಗಿರುವಂತದ್ದಾಗಿರುತ್ತೆ, Right? ಅಲ್ವಾ? For the sake of money, you cannot give your life. ನೀವು ದುಡ್ಡಿನಿಂದ ನಿಮ್ಮ ಜೀವನವನ್ನು ಕೊಂಡುಕೊಳ್ಳೋದಕ್ಕಾಗೋದಿಲ್ಲ. Instead of saving your life, you spend and you spend whatever you have. ಅಂದ್ರೆ ನೀವು ರಕ್ಷಣೆ ಮಾಡೋದಕ್ಕಾಗಿ ನಿಮ್ಗೆ ಏನೆಲ್ಲ ಹೊಂದಿರುವಂತದ್ದಾಗಿರ್ತಾರೆ ಅದನ್ನ And this ಕೊಡುವಂತದ್ದು. life will live only 70-80 years. ನಮ್ಮ ಈ ಒಂದು ಜೀವನ 70-80 ವರ್ಷ ಮಾತ್ರನೇ ನಾವು ಬದುಕುವಂತರಾಗಿರ್ತೇವೆ. But the life which we receive from Jesus Christ, that will be forever. ಆದ್ರೆ ಯೇಸು ಕ್ರಿಸ್ತನಿಂದ ನಾವು ಸ್ವೀಕರಿಸುವಂತ ಜೀವನ ಯಾವಾಗಲೂ ಸದಾ ಇರುವಂತದ್ದಾಗಿದೆ. And whatever we receive through Jesus Christ, that will forever. ನಾವು ಯೇಸು ಕ್ರಿಸ್ತನ ಮೂಲಕ ನಾವು ಏನನ್ನು ಹೊಂದಿದೀವೋ ಅದು ನಿರಂತರವಾಗಿ ಇರುವಂತದ್ದಾಗಿರುತ್ತೆ. Eternal life also forever. ನಿತ್ಯ ಜೀವನ ಸಹ ಯಾವಾಗಲೂ ಸಹ ಇರುವಂತದ್ದಾಗಿದೆ. Our eternal crown. ಯಾವಾಗಲೂ ಸಹ ಅದು ಒಂದು ಕಿರೀಟವು ಸಹ So everything ಇರುವಂತದ್ದಾಗಿರುತ್ತೆ. is forever. ಎಲ್ಲವೂ ಸಹ ನಿರಂತರ ಇರುವಂತದ್ದಾಗಿದೆ. So now, if you need to choose ಇವಾಗ ನಿಮಗೆ ಆಯ್ಕೆಯನ್ನ ಮಾಡಿಕೊಳ್ಳುವಂತದ್ದು between money and life, ಜೀವನದ ಇಲ್ಲ ಹಣನ ಎಂಬುದಾಗಿ what will you choose? ಯಾವ್ದನ್ನ ನೀವು ಆಯ್ಕೆ ಮಾಡಿಕೊಳ್ಳುವಂತರಾಗಿರ್ತೀರಾ? Everyone will choose life, right? ಎಲ್ಲರೂ ಸಹ ಜೀವನವನ್ನ ಆಯ್ಕೆ Suppose ಮಾಡಿಕೊಳ್ಳುವಂತರಾಗಿರ್ತಾರೆ. now Robert come, ಅಂದ್ರೆ ರೋಬೋಟ್ ಬರುವಂತದಾಗಿರುತ್ತೆ. ಈಗ give your chain. ಅಂದ್ರೆ ನಿನ್ನ ಚೈನನ್ನ ಕೊಡು ಎಂಬುದಾಗಿ ಕೇಳುವಾಗ, ಬಂಗಾರದ ಒಂದು ಚೈನನ್ನ ಕೊಡು ಎಂಬುದಾಗಿ ಕೇಳುವಾಗ, You know you love so much, you like so much. ಅಂದ್ರೆ ನೀವು ತುಂಬಾ ಇಷ್ಟಪಡುವಂತರಾಗಿರ್ತೀರಾ. Take, but don't kill me, take. ಅಂದ್ರೆ ತಗೋ ಆದ್ರೆ ನನ್ನನ್ನು ಸಾಯಿಸಬೇಡ ಎಂಬುದಾಗಿ ಹೇಳುವಂತದ್ದು. Why? Your life is more important than your chain. ಅಂದ್ರೆ Your chain. ಬಂಗಾರದ ಒಂದು ಚೈನ್ ಗಿಂತ ನಿಮ್ಮ ಜೀವನ ತುಂಬಾ ಮುಖ್ಯ ಅಲ್ವಾ? So we cannot exchange our life with anything. ನಮ್ಮ ಒಂದು ಜೀವನವನ್ನ ಬೇರೆದಕ್ಕೆ ಬದಲಾವಣೆ ಮಾಡಿಕೊಳ್ಳುವಂತದ್ದು ಯಾವುದರಿಂದ ಸಹ ಸಾಧ್ಯ ಇಲ್ಲ. Bible says every man has to choose between life and death. ಎಲ್ಲಾ ಮನುಷ್ಯರು ಸಹ ಮರಣ ಮತ್ತು ಜೀವನದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದಾಗಿ. We have only two ways. ನಮಗೆ ಎರಡು ಮಾರ್ಗಗಳು ಮಾತ್ರ ಇರುವಂತದ್ದಾಗಿದೆ. One is life and ಒಂದು one is ಜೀವನ, death. ಒಂದು ಮರಣ. One is good and one is bad. ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು. One can glorify God, one can making sad to God. ಒಂದು ದೇವರನ್ನ ಮಹಿಮೆ ಪಡಿಸುವಂತದ್ದು, ಒಂದು ದೇವರನ್ನ ದುಃಖ ಪಡಿಸುವಂತದ್ದು. So we have to choose. ನಾವು ಆಯ್ಕೆಗಳನ್ನು ಮಾಡಿಕೊಳ್ಳುವಂತರಾಗಿರ್ಬೇಕು. Now let's turn to Deuteronomy chapter 30, ಧರ್ಮೋಪದೇಶ ಕಂಡ verse 15 and 16. ಧರ್ಮೋಪದೇಶ ಕಂಡ Can you read? Deuteronomy chapter 30, verse 15 and 16. ಧರ್ಮೋಪದೇಶ ಕಂಡ 30ನೇ ಅಧ್ಯಾಯ 138. 30? No, this is 31. Yeah, 15 and 16. 15 ಮತ್ತು 16ನೇ ವಚನ ಓದಿಕೊಳ್ಳೋಣ. ನೋಡಿ, ನಾನು ಜೀವ ಶುಭಾಶಯವನ್ನು ಮರಣ ಶುಭಾಶಯವನ್ನು ಉಳಿಯುತ್ತಿದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞಾವಿಧಿಗಳನ್ನು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. So God told Israelites, now you choose. I have said before you. ದೇವರಿಗೆ ಇಸ್ರಾಯೇಲ್ ಜನರಿಗೆ ಹೇಳಿರುವಂತರಾಗಿದ್ದರೆ ನಾನು ನಿನ್ನ ಮುಂದೆ ಇಟ್ಟಿರುವಂತನಾಗಿದ್ದೇನೆ ಎಂಬುದಾಗಿ. Life and good, death and evil. ಅಂದ್ರೆ ಒಳ್ಳೆಯದು ಕೆಟ್ಟದ್ದು ಮತ್ತು ಜೀವನವನ್ನ ಮತ್ತು ಮರಣವನ್ನ ಎಂಬುದಾಗಿ. So you choose. ನೀವು ಆಯ್ಕೆ ಮಾಡಿಕೊಳ್ಳುವಂತರಾಗಿರ್ಬೇಕು. So even today we are given choose which one you want. You like. ಈ ದಿನ ನಿಮಗೆ ಕೊಡಲ್ಪಟ್ಟಿರುವಂತದಾಗಿದೆ ಯಾವುದು ಒಳ್ಳೆಯದು ಎಂಬುದಾಗಿ ನೀವು ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿ. If you choose worldly things, then that will perish. ಅಂದ್ರೆ ನೀವು ಲೋಕದ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳೋದಾದ್ರೆ ಅದು ನಾಶವಾಗುವಂತದಾಗಿರುತ್ತೆ. If you choose which God wants to give us, then you will have forever. ದೇವರ ಒಂದು ವಿಷಯಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳೋದಾದ್ರೆ ಆತನು ಹೊಂದಿರುವಂತದನ್ನ ನೀವು ನಿರಂತರವಾಗಿ ಹೊಂದಿಕೊಳ್ಳುವಂತರಾಗಿರ್ತೀರಾ. So we have to choose. ನಾವು ಆಯ್ಕೆಗಳನ್ನು ಮಾಡಿಕೊಳ್ಳುವಂತರಾಗಿರ್ಬೇಕು.
ಆಗಿರ್ಬೇಕು. So the Bible also said in Jeremiah chapter 21, ಯೆರೆಮೀಯದಲ್ಲಿ ಸಹ ಹೇಳಿರುವಂತದ್ದಾಗಿದೆ ದೇವರ ಒಂದು ವಾಕ್ಯಗಳು. there is a way of life and the way of death. ಜೀವನದ ಒಂದು ಮಾರ್ಗವು ಮತ್ತೆ ಮರಣದ ಒಂದು ಮಾರ್ಗವು ಸಹ ಇರುವಂತದ್ದಾಗಿದೆ ಎಂಬುದಾಗಿ. So every people have to choose. ಎಲ್ಲ ಪ್ರತಿಯೊಬ್ಬ ಮನುಷ್ಯರು ಸಹ ಆಯ್ಕೆ And ಮಾಡಿಕೊಳ್ಳುವಂತರಾಗಿರಬೇಕು. life is hidden in Jesus Christ. ಅಂದ್ರೆ ಜೀವನವು ಯೇಸು ಕ್ರಿಸ್ತನ ಹಿಂದೆ ಇರುವಂತದ್ದಾಗಿದೆ. If anyone receives Jesus Christ, they will receive the life. ಯಾರೆಲ್ಲ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುವಂತರಾಗಿರ್ತಾರೋ ಅವರು If ಜೀವನ ಸಹ anyone ಸ್ವೀಕರಿಸುವಂತರಾಗಿರ್ತಾರೆ. denies Jesus Christ, they will accept that. ಯಾರೆಲ್ಲ ಯೇಸು ಕ್ರಿಸ್ತನನ್ನು ತಿರಸ್ಕರಿಸ್ತಾರೋ ಅವರು ಮರಣವನ್ನ ಸ್ವೀಕರಿಸುವಂತರಾಗಿರ್ತಾರೆ. Of course, when we choose the things, we have to be very careful, ನಾವ್ ಯಾವಾಗ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ಅವಾಗ ತುಂಬಾ ಎಚ್ಚರಿಕೆಯಿಂದ ಇರುವಂತರಾಗಿರ್ಬೇಕು. because sometimes we don't know which one is right and which one is wrong. ಕೆಲವೊಂದು ಸಾರಿ ನಮಗೆ ತಿಳಿಯೋದಿಲ್ಲ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ. Bible says, do not be deceived. ಅದಕ್ಕೆ ಸತ್ಯವೇದದಲ್ಲಿ ಹೇಳಿದೆ ತುಂಬಾ ಯೋಚನೆ ಮಾಡಬೇಡಿ ಎಂಬುದಾಗಿ. Sometimes we can be deceived. ಅದು ಕೆಲವೊಂದು ಸಾರಿ ನಾವು ಒಳಗೆ ಒಂದು ದುರಾಸೆಗೆ ಒಳಗಾಗುವಂತರಾಗಿರ್ತೇವೆ. You know, sometimes children like small boy, ಕೆಲವೊಂದು ಸಾರಿ ಚಿಕ್ಕ ಮಕ್ಕಳು, small girl. ಚಿಕ್ಕ ಮಕ್ಕಳು ಹುಡುಗಿಯರು Some people they still, men. I mean the small boys, small children. ಕೆಲವೊಂದು ಮಕ್ಕಳು ಕೆಲವೊಂದು ಸಾರಿ ಕದಿಯುವಂತರಾಗಿರ್ತಾರೆ. What they do? ಏನೇನೋ ಮಾಡ್ತಾರೆ ಅವರು. They saw the little lollipop. ಅಂದ್ರೆ ಅವರು ಲಾಲಿಪಾಪ್ ಅನ್ನ ನೋಡ್ತಾರೆ. And when they try to take, and they took away. ಅವರು ತೆಗೆದುಕೊಂಡು ಓಡಿ ಹೋಗುವಂತರಾಗಿರ್ತಾರೆ. So we have to. Satan also can do to us. ಸೈತಾನ ಸಹ ಅದೇ ರೀತಿಯಾಗಿ ನಮಗೆ ಮಾಡುವಂತನಾಗಿರ್ತಾನೆ. That's why Bible say there is a way that seems right to a man, but it leads into destruction. ಅಂದ್ರೆ ಮನುಷ್ಯನ ಮಾರ್ಗವು ತೋರುವಂತದಾಗಿದೆ, ಅದು ನಾಶಕ್ಕೆ ತೋರು ಹೋಗುವಂತದಾಗಿದೆ ಎಂಬುದಾಗಿ ಹೇಳುವಂತದಾಗಿದೆ. We have to be wise to choose which God wants to give us. ದೇವರು ನಮ್ಗೆ ಏನನ್ನು ಕೊಡುವಂತರಾಗಿದ್ದಾರೆ, ಬುದ್ಧಿವಂತಿಕೆಯಿಂದ ನಾವು ಆಯ್ಕೆ ಮಾಡಿಕೊಳ್ಳುವಂತರಾಗಿರ್ಬೇಕು. First man, Adam and Eve, ಮೊದಲನೇ ಒಂದು ಮನುಷ್ಯರು ಆದಾಮ ಮತ್ತು ಅವಳು, they are given to choose. ಅವರಿಗೆ ಆಯ್ಕೆ ಮಾಡಲು ಕೊಡುವಂತರಾಗಿತ್ತು. What they did? ಅವ್ರು ಏನನ್ನ ಮಾಡಿದ್ರು? They made the wrong decision. ಅವರು ತಪ್ಪಾದ ಒಂದು ನಿರ್ಧಾರವನ್ನು ಮಾಡುವಂತರಾಗಿದ್ರು. Okay, what did they make the decision? ಅವ್ರು It was wrong. ಯಾವುದೋ ಒಂದು ತಪ್ಪಾದ ನಿರ್ಧಾರವನ್ನು ಮಾಡುವಂತರಾಗಿದ್ರು. Yeah, God said not to eat food. ಅಂದ್ರೆ ದೇವರು ಹೇಳಿದ್ರು ಆ ಹಣ್ಣನ್ನ ತಿನ್ನಬೇಡ ಎಂಬುದಾಗಿ. Now Satan come and say eat, no problem. ಸೈತಾನನು ಬಂದು ಹೇಳ್ತಾನೆ ತಿನ್ನು ಏನು ಆಗೋದಿಲ್ಲ ಎಂಬುದಾಗಿ. So they have to decide whether we should eat or not. ಅಂದ್ರೆ ಅವರು ನಿರ್ಧಾರ ಮಾಡಬೇಕಾಗಿತ್ತು ತಿನ್ಬೇಕಾ ಬೇಡ ಎಂಬುದಾಗಿ. But they eat it. ಆದ್ರೆ ಅವರು ತಿನ್ನುವಂತರಾಗಿದ್ರು. And that was a terrible decision. ಅದೇ ಒಂದು ಹೀನವಾಗಿರುವಂತಹ ಒಂದು ನಿರ್ಧಾರ. And that's why ಅದಕ್ಕೋಸ್ಕರ they are cast out from the Eden garden. ಏದೇನ್ ತೋಟದಿಂದ ಅವರನ್ನ ಹೊರಗಡೆ ಹಾಕಲ್ಪಡುವಂತರಾಗಿತ್ತು ಅವಾಗ. And also after born again, ಮತ್ತೆ ಹೊಸದಾಗಿ ಹುಟ್ಟಿದ ನಂತರ we have to choose. ನಾವು ಆಯ್ಕೆ ಮಾಡಿಕೊಳ್ಳುವಂತರಾಗಿರ್ಬೇಕು. This is good, this is bad, we have to choose. ಅಂದ್ರೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಎಂಬುದಾಗಿ ಆಯ್ಕೆ We have ಮಾಡಿಕೊಳ್ಳುವಂತರಾಗಿರ್ಬೇಕು. to choose to obey God and not to obey God. ಅಂದ್ರೆ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಬೇಕಾ ವಿಧೇಯರಾಗಿ ನಡೆದುಕೊಳ್ಳಬಾರದು ಎಂಬುದಾಗಿ ಆಯ್ಕೆ ಮಾಡಿಕೊಳ್ಳುವಂತದ್ದು. If any Christians ಯಾರಾದ್ರೂ ಕ್ರೈಸ್ತರು decide not to obey the word of God, that is terrible decision. ಅಂದ್ರೆ ದೇವರ ವಾಕ್ಯಗಳನ್ನ ವಿಧೇಯರಾಗಿ ನಡೆದುಕೊಳ್ಳೋದು ಆಯ್ಕೆ ಮಾಡಿಕೊಳ್ಳೋದೇ ಇರೋದಾದ್ರೆ ಅದು ಹೀನವಾಗಿರುವಂತ ನಿರ್ಧಾರವಾಗಿರುವಂತದಾಗಿರುತ್ತೆ. If any children doesn't obey their parents, ಯಾರಾದ್ರೂ ಮಕ್ಕಳು ತಂದೆ ತಾಯಿಗೆ ವಿಧೇಯರಾಗಿ ನಡೆದುಕೊಳ್ಳದೆ ಹೋದ್ರೆ what will happen? ಏನಾಗುತ್ತೆ? Their life will be, their life will be spoiled. ಅವರ ಜೀವನವೇ ವ್ಯರ್ಥವಾಗಿ ಹೋಗುವಂತದಾಗಿರುತ್ತೆ. Small boy said, now parents say, don't go there, it's risky, don't go in the jungle, forest. ಅಂದ್ರೆ ಒಂದು ಕಾಡಿಗೆ ಹೋಗ್ಬೇಡ ಎಂಬುದಾಗಿ ತಂದೆ ತಾಯಿ ಹೇಳುವಂತರಾಗಿರ್ತಾರೆ. No, I want to go. ಅಂದ್ರೆ ಇಲ್ಲ ನಾನು ಅಲ್ಲಿ ಹೋಗ್ತೀನಿ ಎಂಬುದಾಗಿ ಹೇಳುವಂತದ್ದು. If we go, what will happen? ಅಲ್ಲಿ ಹೋಗೋದಾದ್ರೆ ಏನಾಗುತ್ತೆ? Wild animal will take. ಅಂದ್ರೆ ಕ್ರೂರವಾಗಿರುವಂತ ಒಂದು ಪ್ರಾಣಿಗಳ ಅವನನ್ನ ತೆಗೆದುಕೊಂಡು So ಹೋಗುವಂತದಾಗಿರುತ್ತೆ. saying we are Christians, if we decide not to obey the word of God, then that is a terrible decision. ನಾವು ಕ್ರೈಸ್ತರಾಗಿರುವಂತ ನಾವು ದೇವರ ಒಂದು ವಾಕ್ಯಗಳಿಗೆ ವಿಧೇಯರಾಗಿ ನಡೆದುಕೊಳ್ಳದೆ ಇರುವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾದ್ರೆ ಅದು ಹೀನವಾಗಿರುವಂತ ನಿರ್ಧಾರವಾಗಿರುತ್ತೆ. And in the Bible, we see in the Old Testament, many people they choose not to obey the word of God. ಅಂದ್ರೆ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ದೇವೆ ಅನೇಕ ಜನರು ದೇವರಿಗೆ ವಿಧೇಯರಾಗಿ They ನಡೆದುಕೊಳ್ಳದೆ make the ಇರುವಂತರಾಗಿದ್ದಾರೆ. wrong decision. ಅವರು ತಪ್ಪಾದ ಒಂದು ನಿರ್ಧಾರಗಳನ್ನೇ ಮಾಡಿರುವಂತರಾಗಿದ್ದಾರೆ. Lot, Abraham, nephew, ಅಂದ್ರೆ ಲೋಟನು he made a wrong decision. ಆತನು ತಪ್ಪಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತನಾಗಿರ್ತಾನೆ. What is that? ಏನದು?
he leave Abraham. ಆತನು ಅಬ್ರಹಾಮನ ಬಿಟ್ಟು ಹೋಗುವಂತನಾಗಿರ್ತಾನೆ. The blessing comes through Abraham. ಅಂದ್ರೆ ಆಶೀರ್ವಾದವು ಅಬ್ರಹಾಮನಿಗೆ ಬರುವಂತಾಗಿರುತ್ತೆ. Because God promised Abraham. ಅಂದ್ರೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿರುವಂತನಾಗಿರ್ತಾನೆ. But he left. ಅದೇ ಬಿಟ್ಟು ಹೋಗುವಂತನಾಗಿರ್ತಾನೆ ಆತನು. Why did he left Abraham? ಯಾಕೆ ಆತನನ್ನು ಅಬ್ರಹಾಮನನ್ನ ಬಿಟ್ಟು ಹೋಗುವಂತದ್ದು? Because of the property. ಅಂದ್ರೆ ಒಂದು ಆಸ್ತಿಯ ಕಾರಣದಿಂದಾಗಿ. Because Abraham, the slave and Lord's slave are fighting. ಅಂದ್ರೆ ಅಬ್ರಹಾಮನ ಒಂದು ಆಳುಗಳು ಲೋಟನ ಒಂದು ಆಳುಗಳು ಜಗಳವನ್ನು ಆಡುವಂತರಾಗಿದ್ರು. For the green grass. ಅಂದ್ರೆ ಒಂದು ಹಸಿರಾಗಿರುವಂತ ಒಂದು ಜಾಗವನ್ನ ನೋಡಿ. To feed the flocks. ಅಂದ್ರೆ ಹುಲ್ಲಿಗಾಗಿ ಒಂದು ಹಸುಗಳನ್ನು ತಿನ್ನುವುದಕ್ಕಾಗಿ. Later what happened? ಏನಾಗುತ್ತೆ ಆನಂತರ? Sodom and Gomorrah was destroyed. ಅಂದ್ರೆ ಸೊದೋಮ್ ಮತ್ತು ಗೊಮೋರ ಅದು ನಾಶವಾಗಿ ಹೋಗುವಂತದಾಗಿರುತ್ತೆ. With a brimstone. ಅಂದ್ರೆ ಅದು ಕಲ್ಲಿನಗಳಿಂದ ಒಂದು ಉಪ್ಪಿನ ಕಂಬಗಳಾಗಿ. And nothing they could take, right? ಅಂದ್ರೆ ಅಲ್ಲಿ ಏನು ಸಹ ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ. So even wife become pillar of salt. ಅಂದ್ರೆ ಯಾಕೆ ಒಂದು ಉಪ್ಪಿನ ಸ್ತಂಭವಾಗಿರುವಂತಳಾಗಿರ್ತಾಳೆ. And even Lord could not take anything. ಅಂದ್ರೆ ಲೋಟನ್ ಸಹ ಏನನ್ನು ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ. Remember, if we don't obey the word of God, then we cannot take anything. ದೇವರೊಂದು ವಾಕ್ಯಗಳಿಗೆ ವಿಧೇಯರಾಗಿ ನಡೆದುಕೊಳ್ಳದೆ ಹೋದ್ರೆ ನಾವು ಏನನ್ನು ಸಹ ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ. Then another Esau. ಅಂದ್ರೆ ಇಸಾವನು. Esau have to decide. ಆತನ ನಿರ್ಧಾರವನ್ನು ಮಾಡಿರುವಂತನಾಗಿದ್ದಾನೆ. First but right or food. ಅಂದ್ರೆ ಚಂಚಲತನವ ಇಲ್ಲ ಆಹಾರ ಎಂಬುದಾಗಿ. So what did he decide? ಏನನ್ನ ಆತನು ನಿರ್ಧಾರವನ್ನು ತೆಗೆದುಕೊಳ್ತಾನೆ. He said, "Oh, I'm hungry. What is the first bird that you take?" ಅಂದ್ರೆ ಏನು ಮೊದಲನೇ ಚಂಚಲತನವು ನನಗೆ ಹೊಟ್ಟೆ ತುಂಬಾ ಹಸಿದೆ ಇದನ್ನ ತೆಗೆದುಕೋ ಎಂಬುದಾಗಿ ಹೇಳುವಂತದ್ದು. Now Christians also it can happen. ಅಂದ್ರೆ ಕ್ರೈಸ್ತರಿಗೂ ಸಹ ಇದು ಆಗುವಂತದ್ದಾಗಿರುತ್ತೆ. It is a fellowship time. ಅಂದ್ರೆ ಇದು ಅನ್ಯೋನ್ಯತೆಯ ಒಂದು ಸಮಯ. So what is a fellowship that I need some food? ಅಂದ್ರೆ ಏನೇ ಇರಲಿ ಅನ್ಯೋನ್ಯತೆ ನನಗೆ ಆಹಾರ ಬೇಕು ಎಂಬುದಾಗಿ. First I need to survive. ಮೊದಲು ನನ್ನನ್ನು ನಾನು ಸೇವೆಯನ್ನ ಮಾಡಿಕೊಳ್ಳಬೇಕು ಎಂಬುದಾಗಿ. They might think like that. ಆ ರೀತಿಯಾಗಿ ಯೋಚನೆಯನ್ನ ಮಾಡಿಕೊಳ್ಳುವಂತದ್ದು. But we have to remember Esau later at the end he cried like anything. ಅಂದ್ರೆ ಆತನು ಅಳುವಂತನಾಗಿರ್ತಾನೆ. ಕಡೆಯದಾಗಿ ಆತನು ತುಂಬಾ ಅಳುವಂತನಾಗಿರ್ತಾನೆ. But he didn't get back. ಆದ್ರೆ ಅದನ್ನು ಹಿಂದಕ್ಕೆ ಪಡೆದುಕೊಳ್ಳೋದಿಲ್ಲ ಆತನು. The first birthright was given to who's that? Jacob. ಮೊದಲನೇ ಚಂಚಲತನ ಹಕ್ಕನ್ನ ಆತನು ಯಾಕೋಬನಿಗೆ ಕೊಡುವಂತನಾಗಿರ್ತಾನೆ. So what is our right as a Christians? ನಮ್ಮ ಒಂದು ನಿರ್ಧಾರವು ಏನಾಗಿರುವಂತದಾಗಿ ಕ್ರೈಸ್ತರಾಗಿರುವಂತ ನಾವು. Our right, we have a right to ask our Father. ಅಂದ್ರೆ ನಮ್ಮ ಒಂದು ನಿರ್ಧಾರ ಏನಂದ್ರೆ ದೇವರನ್ನು ಕೇಳಿಕೊಳ್ಳುವಂತದ್ದು. Sister Silpa have a right to ask your father, right? ಅಂದ್ರೆ ಸಹೋದರಿ ಶಿಲ್ಪಾಗೆ ಅವರ ತಂದೆಯನ್ನು ಕೇಳುವ ಅಧಿಕಾರ ಇರುವಂತದಾಗಿದೆ. Father, give me 100 rupees. I want to buy that. ಅಂದ್ರೆ ನನಗೆ 100 ರೂಪಾಯಿ ಕೊಡು, ನಾನು ಏನನ್ನು ತೆಗೆದುಕೊಳ್ಬೇಕು ಎಂಬುದಾಗಿ. Because he is your father. ಯಾಕಂದ್ರೆ ಆತನು ನಿಮ್ಮ ತಂದೆ. So now we become children of God. We have a right to ask our God. ನಾವು ದೇವರನ್ನು ಮಕ್ಕಳಾಗಿರುವಂತಾಗಿದೆ. ನಾವು ದೇವರನ್ನು ಕೇಳಿಕೊಳ್ಳುವಂತಾಗಿರಬೇಕು. She cannot go and ask Sister Putti cannot ask Sister Silpa, Father, give me 100 rupees. ಅಂದ್ರೆ ನಾನು ಹೋಗಿ ಅವರ ತಂದೆಯನ್ನು ಕೇಳಕ್ ಆಗೋದಿಲ್ಲ 100 ರೂಪಾಯಿ ಕೊಡಿ ಎಂಬುದಾಗಿ. But she has a right. ಆದ್ರೆ ಯಾಕಂದ್ರೆ ಆಕೆಗೆ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರ ಇರುವಂತದಾಗಿದೆ. Even if you don't give, why you don't want to give? I need it. ಅಂದ್ರೆ ಯಾಕೆ ನಾನು ಕೊಡೋದಿಲ್ಲ, ನನಗೆ ಅವಶ್ಯಕತೆ ಇದೆ ಎಂಬುದಾಗಿ ಕೇಳುವಂತದ್ದು. So you can ask. ನೀವು ಕೇಳಬಹುದು. So our right, ನಮ್ಮ ಒಂದು ಅಧಿಕಾರವು we can ask. ನಾವು ಕೇಳುವಂತರಾಗಿರಬೇಕು. And also we have a right to share his love with others. ಬೇರೆಯವರಿಗೆ ಆತನ ಪ್ರೀತಿಯನ್ನು ಹಂಚಿಕೊಳ್ಳುವಂತರಾಗಿರಬೇಕು. And also we have a right blessing to receive all the blessing from him. ಆತನಿಂದ ಬರುವಂತ ಎಲ್ಲ ಆಶೀರ್ವಾದವನ್ನು ಸಹ ನಾವು ಸ್ವೀಕರಿಸುವಂತವರಾಗಿರಬೇಕು. And also we can see there are some who make a wrong decision. ಅಂದ್ರೆ ನಾವು ಇಲ್ಲಿ ನೋಡುವಂತಾಗಿರುತ್ತೆ ತಪ್ಪಾದ ಒಂದು ನಿರ್ಧಾರಗಳನ್ನ ಮಾಡಿರುವಂತವರನ್ನ. ಯೂದ ಇಸ್ಕರಿಯೋತನು ಗೊತ್ತಲ್ವಾ? Okay, he make a right decision or wrong decision? ಆತನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದ ತಪ್ಪಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನ? Wrong decision. ತಪ್ಪಾದ ನಿರ್ಧಾರ. Now in his heart there is a money and there is a Jesus. ಅಂದ್ರೆ ಆತನ ಒಂದು ಹೃದಯದಲ್ಲಿ ಹಣ ಮತ್ತು ಯೇಸು ಕ್ರಿಸ್ತನು ಇರುವಂತದ್ದಾಗಿತ್ತು. For money's sake he sold Jesus Christ. ಅಂದ್ರೆ ಒಂದು ಹಣ ಯೇಸು ಕ್ರಿಸ್ತನನ್ನು ಮಾರೋ ಹಾಗೆ ಮಾಡಿರುವಂತದ್ದಾಗಿದೆ. He loved money more than Jesus Christ. ಯೇಸು ಕ್ರಿಸ್ತನಿಗೆ ಹೆಚ್ಚಾಗಿ ಹಣವನ್ನು ಪ್ರೀತಿಸುವಂತನಾಗಿದ್ದಾನೆ. And what happened? ಏನಾಗುತ್ತೆ?
he was cursed. ಆತನು ಶಾಪಗ್ರಸ್ತನಾಗುವಂತನಾಗಿದ್ದಾನೆ. Many people love money more than God. ದೇವರಿಗಿಂತ ಅನೇಕ ಜನರು ಹೆಚ್ಚಾಗಿ ಹಣವನ್ನು ಪ್ರೀತಿಸುವಂತರಾಗಿದ್ದಾರೆ. Many people reject Jesus Christ because of money. ಅಂದ್ರೆ ಅನೇಕ ಒಂದು ಜನರು ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವಂತರಾಗಿರ್ತಾರೆ ಹಣದ ಕಾರಣದಿಂದಾಗಿ. Okay, I want to tell you, don't try to exchange anything with Jesus Christ. ಯೇಸು ಕ್ರಿಸ್ತನನ್ನು ಯಾವುದನ್ನ ಕುರಿತು ಬದಲಾವಣೆ ಮಾಡಿಕೊಳ್ಳೋಕೆ ಹೋಗಬೇಡ್ರಿ. Even your life, ನಿಮ್ಮ ಒಂದು ಜೀವನ, if you require, then give happily. ಅಂದ್ರೆ ನಿಮ್ಮ ಒಂದು ಜೀವನ ಕೊಡ್ಬೇಕಂದ್ರೆ ಸಂತೋಷದಿಂದ ಕೊಡ್ರಿ. Israelites, they make a wrong decision. ಇಸ್ರೇಲ್ ಜನರು ತಪ್ಪಾದ ಒಂದು ನಿರ್ಧಾರವನ್ನು ಮಾಡಿಕೊಳ್ಳುವಂತರಾಗಿರ್ತಾರೆ. Pilate say, ಅಂದ್ರೆ ಪಿಲಾತನು ಹೇಳುವಂತನಾಗಿದ್ದಾನೆ, whom you want me to release, Barabbas or Jesus Christ? ಅಂದ್ರೆ ಬರಬ್ಬನನ್ನು ಬಿಡಬೇಕೆ ಯೇಸು ಕ್ರಿಸ್ತನನ್ನು ಬಿಡಬೇಕೆ ಎಂಬುದಾಗಿ. What they say? ಏನನ್ನ ಹೇಳ್ತಾರೆ? Barabbas. ಅಂದ್ರೆ ಬರಬ್ಬನನ್ನು ಬಿಡ್ರಿ ಎಂಬುದಾಗಿ ಕೇಳುವಂತರಾಗಿರ್ತಾರೆ ಅವರು. They choose Barabbas. ಅಂದ್ರೆ ಅವರು ಬರಬ್ಬನನ್ನು ಆಯ್ಕೆ ಮಾಡಿಕೊಳ್ಳುವಂತರಾಗಿರ್ತಾರೆ. And you know why Israelites they make the wrong decision? ಯಾಕೆ ಇಸ್ರೇಲ್ ಜನರು ತಪ್ಪಾದ ನಿರ್ಧಾರಗಳನ್ನು ಮಾಡಿರುವಂತರಾಗಿದ್ದಾರೆ? Because lack of knowledge. ಯಾಕೆಂದ್ರೆ ಒಂದು ಜ್ಞಾನದ ಕೊರತೆಯಿಂದಾಗಿ. When Apostle Paul said in Romans 10 that my people have a great zeal but not according to the knowledge. ಅಂದ್ರೆ ರೋಮಪುರದಲ್ಲಿ ಹೇಳಿರುವಂತರಾಗಿದೆ, ನನ್ನ ಜನರು ಜ್ಞಾನದ ಕೊರತೆಯಿಂದ ಕಳೆದು ಹೋಗುವಂತರಾಗಿದ್ದಾರೆ ಎಂಬುದಾಗಿ. So remember, don't exchange anything with Jesus Christ. ಯೇಸು ಕ್ರಿಸ್ತನನ್ನು ಯಾವುದನ್ನು ಕುರಿತು ಬದಲಾವಣೆ ಮಾಡಿಕೊಳ್ಳಲು ಹೋಗಬೇಡಿ. Even many Christians, they choose money instead of Jesus. ಅಂದ್ರೆ ಅನೇಕ ಜನರು ಯೇಸು ಕ್ರಿಸ್ತನ ಕುರಿತು ಹಣವನ್ನು ಆಯ್ಕೆ ಮಾಡಿಕೊಳ್ಳುವಂತರಾಗಿದ್ದಾರೆ. They love the things of the world more than Jesus Christ. ಯೇಸು ಕ್ರಿಸ್ತನಿಗಿಂತ ಹೆಚ್ಚಾಗಿ ಲೋಕದ ವಿಷಯಗಳನ್ನು ಪ್ರೀತಿ ಮಾಡುವಂತರಾಗಿದ್ದಾರೆ. When you love the things of the world, you forsake Jesus Christ. ಅಂದ್ರೆ ನೀವು ಲೋಕದ ವಿಷಯಗಳನ್ನು ಪ್ರೀತಿ ಮಾಡುವಾಗ ಯೇಸು ಕ್ರಿಸ್ತನನ್ನು ಬಿಡುವಂತರಾಗಿರ್ತೀರಾ. One more in the Bible. Who left Apostle Paul because of the money? Anyone knows? ಯಾರಿಗಾದ್ರೂ ನೆನಪಿಗೆ ಅಪೊಸ್ತಲನ ಪೌಲನನ್ನ ಬಿಟ್ಟಿರುವಂತದ್ದು ಹಣಕ್ಕಾಗಿ. Paul, they are doing the ministry, but because of money, he left. ಅಂದ್ರೆ ಅಪೊಸ್ತಲನ ಪೌಲನ ಸಂಘಟನೆ ಸೇವೆ ಸಲ್ಲಿಸುವಂತರಾಗಿದ್ರು, ಹಣದ ಕಾರಣದಿಂದಾಗಿ ಅಪೊಸ್ತಲನ ಬಿಟ್ಟು ಹೋಗಿರುವಂತದ್ದು. Anyone remember? ಯಾರಿಗಾದ್ರೂ ನೆನಪಿದ್ಯಾ? Demas. Yes. ದೇವನನ್ನು. Yeah, he left Apostle Paul, right? ಅಂದ್ರೆ ಅಪೊಸ್ತಲನ ಪೌಲನನ್ನ ಆತನು ಬಿಟ್ಟು In the ಹೋಗುವಂತ. beginning, he said, "Okay, I will go with you." ಅಂದ್ರೆ ಆದಿಯಲ್ಲಿ ಹೇಳ್ತಾರೆ, ನಾನು ನಿನ್ನ ಜೊತೆನೇ ಬರ್ತೇನೆ ಎಂಬುದಾಗಿ. But when difficulties, ಯಾವಾಗ ಕಷ್ಟಗಳು ಬರುವಂತದಾಗಿರುತ್ತೆ, no, Paul, I cannot come with you. ಇಲ್ಲ ಪೌಲನೇ ನಾನು ನಿನ್ನ ಸಂಗಡ ಬರೋದಿಲ್ಲ ಎಂಬುದಾಗಿ So ಹೇಳುವಂತಾಗಿದ್ದಾನೆ. it can happen in our Christian's life also. ಅಂದ್ರೆ ನಮ್ಮ ಕ್ರೈಸ್ತರ ಜೀವನದಲ್ಲಿ ಸಹ ಇದೇ ರೀತಿಯಾಗಿ ಆಗುವಂತದಾಗಿರುತ್ತೆ. When you are born again, you might say, "I will die for you, Lord." ಅಂದ್ರೆ ಹೊಸದಾಗಿ ರಕ್ಷಣೆ ಹೊಂದುವಾಗ ನಾವು ಹೇಳ್ಬೋದು, ಕಳಿಸ್ತಾನೆ, ನಾನು ನಿಮಗೋಸ್ಕರ ಪ್ರಾಣವನ್ನ ಕೊಡ್ತೇನೆ But ಎಂಬುದಾಗಿ. when time goes, ಯಾವಾಗ ಸಮಯ ಅದೇ ರೀತಿಯಾಗಿ ಹೋಗುವಂತದಾಗಿರುತ್ತೋ, you will say, "Oh, enough, I cannot go." ಅಂದ್ರೆ ಮುಗೀತು, ನಾನು ಮತ್ತೆ ಮುಂದಕ್ಕೆ ಹೋಗಕ್ ಆಗೋದಿಲ್ಲ ಎಂಬುದಾಗಿ. So that time, what we should remember? ಆಗ ಏನನ್ನ ನಾವು ನೆನಪು ಮಾಡಿಕೊಳ್ಳುವಂತರಾಗಿರ್ಬೇಕು. We should remember the promise of Jesus Christ. ದೇವರೊಂದು ವಾಗ್ದಾನವನ್ನ ನಾವು ನೆನಪು ಮಾಡಿಕೊಳ್ಳುವಂತರಾಗಿರ್ಬೇಕು. He said, "I'm coming quickly, ಅಂದ್ರೆ ಯೇಸು ಕ್ರಿಸ್ತನು ಹೇಳಿದನೆಲ್ವಾ, ನಾನು ಬೇಗ and my reward is with me." ನಾನು ನನ್ನ ಸಂಗಡ ಕರೆದುಕೊಂಡು ಹೋಗ್ತೇನೆ. And even the Bible says that even if you give a cup of water in the name of disciple, I will remember that. ಅಂದ್ರೆ ನೀವು ನನ್ನ ಹೆಸರಿನ ಮೇಲೆ ಶಿಷ್ಯರಿಗೆ ಒಂದು ಗ್ಲಾಸ್ ನೀರನ್ನು ಕೊಡೋದಾದ್ರೆ ನಾನು ನಿಮ್ಮನ್ನು ನೆನಪು ಮಾಡಿಕೊಳ್ತೇನೆ ಎಂಬುದಾಗಿ. Let's turn to Matthew chapter 10 verse 40. Is it that one? ಮತ್ತಾಯ Yeah. 10 verse 42. ಮತ್ತಾಯ 10:44 ವಚನ. Oh, look, let me just wait. Yes, please wait. Matthew chapter 10 verse 42. ಮತ್ತಾಯ 10:42 ವಚನ ಓದಿಕೊಳ್ಳೋಣ. ಈ ಚಿಕ್ಕವರಲ್ಲಿ ಒಬ್ಬರಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದರು. So here it says, whoever gives one of this little one only a cup of cold water in the name of a disciple, surely I say to you, he shall by no means lose his reward. That means everyone will receive the reward, whoever lives for the Lord. ಅಂದ್ರೆ ಯಾರೆಲ್ಲ ಈ
ಕರ್ತನಿಗಾಗಿ ಜೀವಿಸುವಂತರಾಗಿದ್ದಾರೆ ಅವರಿಗೆ ಎಲ್ಲರೂ ಸಹ ಪ್ರತಿಫಲವನ್ನು ಸಿಗುತ್ತೆ ಎಂಬುದಾಗಿ. And also we have to remember God never leave us. ಅಂದ್ರೆ ನಾವು ನೆನಪಿಟ್ಕೊಳ್ಬೇಕು ದೇವರು ಯಾವತ್ತಿಗೂ ಸಹ ನಮ್ಮನ್ನು ಬಿಟ್ಟುಕೊಳ್ಳೋದಿಲ್ಲ ಎಂಬುದಾಗಿ. Of course, sometimes ಕೆಲವೊಂದು ಸಾರಿ when you try to take decision, ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂದ್ಕೊಳ್ಳುವಾಗ you don't know what to decide. ಏನನ್ನ ನಾವು ನಿರ್ಧಾರ ಮಾಡಿಕೊಳ್ಳಬೇಕು ಎಂಬುದಾಗಿ ನಮಗೆ ತಿಳಿಯೋದಿಲ್ಲ. That kind of situation may comes. ಅಂತ ಒಂದು ಪರಿಸ್ಥಿತಿ ಬರುವಂತದ್ದಾಗಿರುತ್ತೆ. So what shall you do? ಆಗ ಏನನ್ನ ಮಾಡುವಂತದ್ದು? We should come back to the Bible. ಮತ್ತೆ ನಾವು ಸತ್ಯದ ವೇದದ ಬಳಿಗೆ Even ಬರುವಂತರಾಗಬೇಕು. though it is not according to your idea, but if that is according to the Bible, then you have to follow the Bible. ಅದು ನಿಮ್ಮ ಯೋಚನೆಯಾಗಿ ಇಲ್ಲದೆ ಇದ್ದು ಸಹ ಸತ್ಯವೇದದ ಹಾಗೆ ಇರೋದಾದ್ರೆ ಅದನ್ನ ಹಿಂಬಾಲನೆ ಮಾಡುವಂತರಾಗಿರ್ಬೇಕು. Okay, something happened. Suppose you go to something you got. ಅಂದ್ರೆ ಏನನ್ನ ನೀವು ಹೊಂದಿಕೊಳ್ಳುವಂತರಾಗಿರ್ತೀರಾ. Now you don't know this is good to eat or not. ಇದು ಒಳ್ಳೆಯದ ಕೆಟ್ಟದ ತಿನ್ನೋದಕ್ಕೆ ಅಂತ ನಿಮಗೆ ತಿಳಿಯೋದಿಲ್ಲ. Whom will you ask? ಯಾರನ್ನ ಕೇಳ್ತೀರಾ? Your parents, right? ನಿಮ್ಮ ತಂದೆ ತಾಯಿಯನ್ನ. Suppose you say this can be eaten or not. ಇದು ತಿನ್ನುವಂತದ ಅಲ್ವಾ ಎಂಬುದಾಗಿ ಕೇಳುವಂತದ್ದು. If you are confused, ನಿಮ್ಗೆ ಏನಾದ್ರು ಗಲಿಬಿಲಿ ಇರೋವಾಗ you ask father or mother, is it okay to eat this one? ಅಮ್ಮ ಅಪ್ಪ ಇದು ತಿನ್ನಬಹುದಾ ಎಂಬುದಾಗಿ ನೀವು ನಿಮ್ಮ ತಂದೆ ತಾಯಿಗಳನ್ನ ಕೇಳುವಂತರಾಗಿರ್ತೀರಾ. So they might say don't eat, then you don't eat. ಅಂದ್ರೆ ಅದು ತಿನ್ನಬಾರ್ದು ಎಂಬುದಾಗಿ ಹೇಳೋದಾದ್ರೆ ನೀವು ತಿನ್ನೋದಿಲ್ಲ. Even though you want to eat. ಅಂದ್ರೆ ನಿಮ್ಗೆ ತಿನ್ಬೇಕು ಅನಿಸುದು ಸಹ. Even though it's very nice to eat. ಅಂದ್ರೆ ಅದು ತಿನ್ನೋದಕ್ಕೆ ತುಂಬಾ ಸುಂದರವಾಗಿದ್ರು ಸಹ. But if parents say this is not good, don't eat. ಅಂದ್ರೆ ತಂದೆ ತಾಯಿ ಹೇಳುವಾಗ ಇದು ಒಳ್ಳೆಯದಲ್ಲ ತಿನ್ನಬಾರ್ದು ಎಂಬುದಾಗಿ. So that's what we have to come back to the Bible, the Word of God, even though it's not going according to your will, but if it is according to the Bible, you have to follow it. ಅಂದ್ರೆ ನಿಮ್ಮ ಚಿತ್ತದ ಹಾಗೆ ಅಲ್ಲ ಸತ್ಯವೇದದ ಚಿತ್ತದ ಹಾಗೆ ನೀವು ನಡೆದುಕೊಳ್ಳುವಂತರಾಗಿರಬೇಕು. So our Father wants to guide us. ದೇವರು ನಮ್ಮ ತಂದೆ ನಮ್ಮನ್ನು ನಡೆಸುವಂತನಾಗಿರ್ತಾನೆ. Of course, sometimes it's difficult to understand. ಕೆಲವೊಂದು ಸಾರಿ ಕಷ್ಟ ಆಗುತ್ತೆ ಅರ್ಥ ಮಾಡಿಕೊಳ್ಳುವಂತದ್ದು. But He knows better than us. ನಮಗಿಂತ ಆತನು ಉತ್ತಮವಾಗಿ ತಿಳಿದುಕೊಂಡಿರುವಂತನಾಗಿದ್ದಾನೆ. When children, they don't know. They are students. They don't know whether it's study time or watching time or playing time. They cannot recognize. ಅಂದ್ರೆ ಅವರು ಮಕ್ಕಳು ತಿಳಿದುಕೊಳ್ಳೋದಿಲ್ಲ ಆಡುವಂತ ಸಮಯ, ತಿನ್ನುವಂತ ಸಮಯ, ಆಟ ಆಡುವಂತ ಸಮಯವನ್ನ. So sometimes parents what they do? ಅಂದ್ರೆ ತಂದೆ ತಾಯಿ ಏನನ್ನ ಮಾಡುವಂತರಾಗುತ್ತಾರೆ. They beat. ಅವರು ಹೊಡಿತಾರೆ. Yeah. You can go to that room. So what happened? ಏನಾಗುತ್ತೆ? Parents beat them. ತಂದೆ ತಾಯಿ ಅವರನ್ನ ಹೊಡೆಯುವಂತರಾಗುತ್ತಾರೆ. Spank them. ಅವರನ್ನ ಬೈಯುವಂತರಾಗುತ್ತಾರೆ. Because if parents doesn't correct them, they will go the wrong way. ಅವರು ತಂದೆ ತಾಯಿ ಅವರನ್ನ ತಿದ್ದದೇ ಹೋದ್ರೆ ಅವರು ತಪ್ಪಾದ ಮಾರ್ಗಕ್ಕೆ So that's how our ಹೋಗುತ್ತಾರೆ. Father wants to guide us. ಅದೇ ರೀತಿಯಾಗಿ ನಮ್ಮ ತಂದೆ ನಮ್ಮನ್ನು ನಡೆಸುವಂತನಾಗಿರ್ತಾನೆ. Please turn Psalm number 32 verse 8. ಕೀರ್ತನೆಗಳು Psalm number 32 verse 8. ಕೀರ್ತನೆಗಳು 32ನೇ ಅಧ್ಯಾಯ 8ನೇ ವಚನ. Read if you get it. ಸಿಕ್ಕಿರೋದ ಓದಿಕೊಳ್ಳೋಣ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. I will instruct you and teach you in the way you should go. I will guide you with my eyes. So God wants to guide us. ದೇವರು ನಮ್ಮನ್ನು ನಡೆಸುವಂತನಾಗಿರ್ತಾನೆ. Every parent wants to guide their children. ಅಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಅವರ ಮಕ್ಕಳನ್ನು ನಡೆಸುವ ಹಾಗೆ. So likewise, our God also wants to guide us. ಅದೇ ರೀತಿಯಾಗಿ ನಮ್ಮ ಒಂದು ದೇವರು ನಮ್ಮನ್ನು ನಡೆಸುವಂತನಾಗಿರ್ತಾನೆ. So if we are not guided by God, then we will make the wrong decision. ದೇವರು ನಮ್ಮನ್ನು ನಡೆಸದೆ ಹೋದ್ರೆ ನಾವು ತಪ್ಪಾದ ಮಾರ್ಗದಲ್ಲಿ ನಡೆಯುವಂತರಾಗಿರ್ತೇವೆ. So ಅಬ್ರಹಾಮನು made a right choice. ಅದನ್ನು ಸರಿಯಾದ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವಂತನಾಗಿರ್ತಾನೆ. Even though he don't know where he is going, when God called him, just he come out and he follow God. ಅಂದ್ರೆ ಆತನು ದೇವರು ಕರೆಯುವಾಗ ಆತನು ಎಲ್ಲಿರ್ತಾನೋ ಗೊತ್ತಿಲ್ಲ, ಆದ್ರೆ ಬಂದು ದೇವರೊಂದು ವಾಕ್ಯಗಳಿಗೆ ವಿಧೇಯನಾಗಿ ನಡೆದುಕೊಳ್ಳುವಂತನಾಗಿರ್ತಾನೆ. You know Ruth ರೂತಳು ಗೊತ್ತಲ್ವಾ? she make a right choice. ಆಕೆ ಸರಿಯಾಗಿರುವಂತ ಒಂದು ಆಯ್ಕೆಯನ್ನು ಮಾಡಿಕೊಳ್ಳುವಂತರಾಗಿರ್ತಾಳೆ. Following her mother-in-law. ಆಕೆ ಒಂದು ಅತ್ತೆಯನ್ನು ಹಿಂಬಾಲನೆ ಮಾಡುವಂತರಾಗಿರ್ತಾಳೆ. And later she became the grandmother of David. ಅಂದ್ರೆ ಅವಳು ದಾವೀದನ ಒಂದು ಅಜ್ಜಿಯಾಗಿ ಇರುವಂತರಾಗಿರ್ತಾಳೆ. And even now her name is in the Bible. ಈಗ ಆಕೆ ಒಂದು ಹೆಸರು ಸತ್ಯವೇದದಲ್ಲಿ ಇರುವಂತದಾಗಿದೆ. What is that? That is because she made the right choice. ಯಾಕೆಂದ್ರೆ ಆಕೆ ಸರಿಯಾಗಿರುವಂತ ನಿರ್ಧಾರವನ್ನು ಆಯ್ಕೆ ಮಾಡಿರುವ
ತೆಗೆದುಕೊಂಡಿರುವ ಕಾರಣದಿಂದಾಗಿ. Naomi already said, her mother-in-law said, you can go away ಅಂದ್ರೆ ನಹೋಮಿ from ಹೇಳಿದ me. ಈ ನಹೋಮಿ ಹೇಳಿದ್ದಾಳೆ ನನ್ನಿಂದ ಹೋಗ್ಬಿಡು ಎಂಬುದಾಗಿ. You are still young, you can go to your hometown and you can get married, you will get a good husband. ಇವಾಗ ಸಹ ನೀನು ಯೌವನಸ್ಥೆಯಾಗಿರುವಂತಾಗಿದೆ, ನಿಮ್ಮ ಮನೆಗೆ ಹೋಗು, ನೀನು ಮುಂದೆ ಒಂದು ಮದುವೆಯಾಗಿ ಚೆನ್ನಾಗಿರು ಎಂಬುದಾಗಿ. You can live a good life. ಒಂದು ಒಳ್ಳೆ ಜೀವನವನ್ನು ಸಾಗಿಸು ಎಂಬುದಾಗಿ. If you follow me, I am widow, you will not get anything. ನೀನು ನನ್ನನ್ನು ಹಿಂಬಾಲಿಸೋದಾದ್ರೆ ನಾನು ವಿಧವೆ, ನನ್ನಿಂದ ಏನು ಸಹ ನೀನು ಹೊಂದೋದಿಲ್ಲ ಎಂಬುದಾಗಿ. But she said, only death can separate us. ಅಂದ್ರೆ ಮರಣವು ಮಾತ್ರ ನನ್ನಿಂದ ನಿನ್ನನ್ನು ಬೇರ್ಪಡಿಸುವಂತದ್ದು ಎಂಬುದಾಗಿ ಆಕೆ Your ಹೇಳುವಂತಾಗಿದ್ದಾರೆ. God is my God, your people is my people. ನಿನ್ನ ದೇವರು ನನ್ನ ದೇವರು, ನಿನ್ನ ಜನರೇ ನನ್ನ ಜನರು ಎಂಬುದಾಗಿ. Wherever you go, I will follow. ನೀನ್ ಎಲ್ಲೇ ಹೋದ್ರು ಸಹ ನಾನು ನಿನ್ನನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ. So now we can see the name, even the name of Ruth in the Bible. ಈಗ ರೂತಳ ಒಂದು ಹೆಸರು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ And also we remember Rahab. Rahab, you know Rahab? ರಹಾಬಳು ಗೊತ್ತಲ್ವಾ? There are two spies went into the land. ಅಂದ್ರೆ ಎರಡು ಒಂದು ಇದನ್ನ ಇಟ್ಕೊಳ್ಳುವಂತರಾಗಿರ್ತಾಳೆ ಅವಳು ಹೊಲದಲ್ಲಿ. So Canaan land. ಅಂದ್ರೆ ಕಾನಾನ್ ಒಂದು ದೇಶದಲ್ಲಿ. So she hid two, yeah. ಇಬ್ಬರು ಗೂಢಚಾರಿಗಳನ್ನ ಆಕೆ ಬಚ್ಚಿಟ್ಟಿರುವಂತರಾಗಿರ್ತಾಳೆ. Even though she knows that if she hide, if king knows, then she can be killed. ಅಂದ್ರೆ ಅರಸನಿಗೆ ಏನಾದ್ರೂ ತಿಳಿಯೋದಾದ್ರೆ ಬಂದು ಆತನು ನನ್ನನ್ನು ಸಾಯಿಸ್ತಾನೆ ಎಂಬುದಾಗಿ ಆಕೆಗೆ ತಿಳಿದಿರುತ್ತೆ. So she make a right choice. ಆಕೆ ಸರಿಯಾಗಿರುವಂತ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. And you know the Mary ಮರಿಯಾಳು who broke the alabaster ಅಂದ್ರೆ ಆಕೆ ಒಂದು ತೈಲವನ್ನು ತಂದಿರುವಂತರಾಗಿರ್ತಾಳೆ. and applying Jesus' body, ಅಂದ್ರೆ ಆಕೆ ಒಂದು ದೇಹಕ್ಕೆ ಅದನ್ನು ಹಚ್ಚುವಂತರಾಗಿರ್ತಾಳೆ. she make a right choice. ಆಕೆ ಸರಿಯಾಗಿರುವಂತ ನಿರ್ಧಾರವನ್ನು ಆಯ್ಕೆ Even ಮಾಡಿಕೊಳ್ಳುವಂತರಾಗಿರ್ತಾಳೆ. other disciples say, ಅಂದ್ರೆ ಬೇರೆ ಶಿಷ್ಯರು ಹೇಳುವಂತರಾಗಿರ್ತಾರೆ, oh, this could be sold and given to the poor people. ಅಂದ್ರೆ ಇದನ್ನ ಮಾರಿ ಬಡ ಜನರಿಗೆ ಕೊಡು ಎಂಬುದಾಗಿ. But Jesus said she make a right choice. ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾಳೆ ಈಕೆ ಸರಿಯಾಗಿರುವಂತದನ್ನೇ ಮಾಡ್ತಾ ಇದ್ದಾಳೆ ಎಂಬುದಾಗಿ. And another incident, she was listening the word of Jesus Christ. ಅಂದ್ರೆ ಬೇರೆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಒಂದು ಮಾತುಗಳನ್ನ ಆಕೆ ಕೇಳುವಂತರಾಗಿರ್ತಾಳೆ. And Martha was busy. ಅಂದ್ರೆ ಮಾತಾಡು ಕೆಲಸ ಮಾಡೋದರಲ್ಲಿ ನಿರತರಾಗಿರ್ತಾಳೆ. And Martha was complaining to Jesus. ಅಂದ್ರೆ ಮಾತಾಡು ಯೇಸು ಕ್ರಿಸ್ತನಿಗೆ ಹೇಳುವಂತರಾಗಿರ್ತಾಳೆ, ದೂಷಣೆ ಮಾಡುವಂತರಾಗಿರ್ತಾಳೆ. Lord, please tell Mary because she's not helping anything to me. ಅಂದ್ರೆ ಮರಿಯಳಿಗೆ ಹೇಳು, ನನಗೆ ಏನು ಸಹ ಸಹಾಯ ಮಾಡ್ತಾ ಇಲ್ಲ ಆಕೆ ಎಂಬುದಾಗಿ. Of course, it doesn't mean that we should not help, just we should watch other, but her intention. ಅಂದ್ರೆ ಆಕೆ ಒಂದು ಮನಸ್ಥಿತಿ, ಆಕೆ ಒಂದು ಮನಸ್ಸು ಈ ರೀತಿಯಾಗಿ ಇರುವಂತದಾಗಿರುತ್ತೆ. For her, the word of Jesus Christ was so precious. ಆಕೆ ಒಂದು ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನ ಒಂದು ಮಾತುಗಳು ತುಂಬಾ ಅಮೂಲ್ಯವಾಗಿರುವಂತದಾಗಿರುತ್ತೆ. ದೇವರ So ವಾಕ್ಯಗಳು she want to listen. ಅದನ್ನ ಆಕೆ ಕೇಳಿಸಿಕೊಳ್ಳುವಂತರಾಗಿರ್ತಾಳೆ. So Jesus said, ಯೇಸು ಕ್ರಿಸ್ತನು ಹೇಳ್ತಾನೆ, she choose the right things. ಆಕೆ ಸರಿಯಾಗಿರುವಂತದನ್ನೇ ಆಯ್ಕೆ ಮಾಡಿಕೊಂಡಿದ್ದಾಳೆ ಎಂಬುದಾಗಿ. So in our life, many things may come. ನಮ್ಮ ಒಂದು ಜೀವನದಲ್ಲಿ ಅನೇಕ ಒಂದು ವಿಷಯಗಳು ನಮ್ಮನ್ನು ತಗ್ಗಿಸಲ್ಪಡುವಂತದಾಗಿರುತ್ತೆ. To make right choice is very important. ನಾವು ಸರಿಯಾಗಿರುವಂತದನ್ನ ಆಯ್ಕೆ ಮಾಡಿಕೊಳ್ಳುವಂತದ್ದು ತುಂಬಾ ಮುಖ್ಯ. If we make the right choice, then our Christian's life will be successful. ನಾವು ಸರಿಯಾಗಿರುವಂತದನ್ನ ಆಯ್ಕೆ ಮಾಡಿಕೊಳ್ಳೋದಾದ್ರೆ ನಮ್ಮ ಕ್ರೈಸ್ತರ ಜೀವನವು ಯಶಸ್ಸಾಗುವಂತದಾಗಿರುತ್ತೆ. Let's read for last Luke chapter 10 verse 39 to 42. ಲೂಕ 10ನೇ ಅಧ್ಯಾಯ. Luke chapter 10 verse 39 to 42. ಲೂಕ 10ನೇ ಅಧ್ಯಾಯ 39ರಿಂದ 42ನೇ ವಚನ ತನಕ Yeah, please read. ಓದಿಕೊಳ್ಳೋಣ. ಲೂಕ 10ನೇ ಅಧ್ಯಾಯ Chapter 10 verse 39 to 42. 39ರಿಂದ 42ನೇ ವಚನ ತನಕ ಓದಿಕೊಳ್ಳೋಣ. ಆಕೆಗೆ ಮರಿಯಳಿಗೆ ಒಬ್ಬ ತಂಗಿ ಇದ್ದಳು. ಆಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾತಳು ಬಹಳ ಸೇವೆಯಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ನಿನಗೆ ಸೇವೆಯನ್ನು ಪಡೆದಿದ್ದಾಳೆ. ಇದಕ್ಕೆ ನೀನೇ ಚಿಂತೆ ಇಲ್ಲವೋ? ನನಗೆ ನೇರವಾಗಿ ಬೇಗ ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಅದು ಆಕೆಯಿಂದ ತೆಗೆದುಕೊಳ್ಳುವುದಿಲ್ಲ ಎಂದು ಉತ್ತರ ಕೊಟ್ಟನು. One thing is needed and Mary has chosen that good part. ಅಂದ್ರೆ ಒಂದು ಅವಶ್ಯಕತೆ
ಆಯ್ಕೆ ಮಾಡಿಕೊಂಡಿದ್ದಾಳೆ ಎಂಬುದಾಗಿ. No matter what, if you choose to follow Jesus Christ, ಅಂದ್ರೆ ಯಾವ್ದು ವಿಷಯ ನೀವು ಯೇಸು ಕ್ರಿಸ್ತನನ್ನ ಹಿಂಬಾಲನೆ ಮಾಡುವಂತದ, then God will take care of you. ದೇವರು ಆಗ ನಿಮ್ಮನ್ನು ನೋಡಿಕೊಳ್ಳುವಂತನಾಗಿರ್ತಾನೆ. You know that song, I have decided to follow Jesus. ಅಂದ್ರೆ ನಮ್ಗೆ ತಿಳಿದಿರಲ್ಲ ಯೇಸು ಕ್ರಿಸ್ತನನ್ನ ಹಿಂಬಾಲನೆ ಮಾಡುವಂತದ್ದು. Yeah, I have decided to follow Jesus. ಈ ಹಾಡು ಗೊತ್ತಿದೆ, ನಾನು ನಿರ್ಧಾರ ಮಾಡಿದ್ದೇನೆ ಯೇಸು ಕ್ರಿಸ್ತನನ್ನ ಹಿಂಬಾಲನೆ ಮಾಡುವಂತದ್ದು ಎಂಬುದಾಗಿ. No turning back, no turning back. ಅಂದ್ರೆ ಹಿಂದಕ್ಕೆ ಮತ್ತೆ ನಾನು ತಿರುಗಿ ನೋಡೋದಿಲ್ಲ ಎಂಬುದಾಗಿ. So no matter what, we should not turn back. ಅಂದ್ರೆ ಯಾವುದೇ ಒಂದು ವಿಷಯ ಆಗಲಿ ಮತ್ತೆ ನಾವು ಹಿಂದಕ್ಕೆ ನೋಡಬಾರದು. So we should choose to follow Jesus no matter what. ಅಂದ್ರೆ ನಾವು ಯೇಸು ಕ್ರಿಸ್ತನನ್ನ ಹಿಂಬಾಲನೆ ಮಾಡುವಂತದ್ದು ಆಯ್ಕೆ ಮಾಡಿಕೊಂಡು ಹೋಗಬೇಕು, ಯಾವುದೇ ವಿಷಯವಾಗಿರಲಿ. One more we'll read. Proverbs chapter 16 verse 7. ಜ್ಞಾನೋಕ್ತಿಗಳು, Proverbs 16 verse 7. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 7ನೇ ವಚನ. Shall we all read together? 16, Proverbs 16 verse 7. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. ಯೆಹೋವನು ಒಬ್ಬನೇ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನಾಗಿ ಮಾಡುವನು. When a man's ways please the Lord, he makes even his enemies to be at peace with him. What does it mean? Suppose, if you decide to follow Jesus, then God will please you. ನೀವು ಯೇಸು ಕ್ರಿಸ್ತನನ್ನ ಹಿಂಬಾಲನೆ ಮಾಡುವಂತದ್ದು ನೀವು ನಿರ್ಧಾರ ಮಾಡೋದಾದ್ರೆ ಏನಾದ್ರೂ ಸಹ ದೇವರು ನಿಮ್ಮನ್ನು ನಡೆಸ್ತಾರೆ ಎಂಬುದಾಗಿ. And even if God is pleased with you, then God can make even your enemy your friend. ಆಗ ದೇವರು ನಿಮ್ಮ ಶತ್ರುಗಳನ್ನು ಸಹ ನಿಮ್ಮ ಮಿತ್ರನನ್ನಾಗಿ ಮಾಡುವಂತನಾಗಿರ್ತಾನೆ. Even God can make your enemy peace. God can make peace with your enemy. ಅಂದ್ರೆ ದೇವರು ಆಗ ನಿಮ್ಮ ಶತ್ರುಗಳನ್ನು ನಿಮ್ಮ ಮಿತ್ರನನ್ನಾಗಿ ಮಾಡುವಂತನಾಗಿರ್ತಾನೆ. So if you choose to follow Jesus, then God will take care of us. ದೇವರನ್ನು ನಾವು ಹಿಂಬಾಲನೆ ಮಾಡುವಂತರಾಗಿರಬೇಕು, ಆಗ ದೇವರು ನಮ್ಮನ್ನು ನೋಡಿಕೊಳ್ಳುವಂತನಾಗಿರ್ತಾನೆ. God will take care of our needs. ದೇವರು ನಮಗೆ ಅವಶ್ಯಕತೆ ಇರುವಂತದನ್ನ ಆತನು God ತೆಗೆದುಕೊಳ್ಳುವಂತನಾಗಿರ್ತಾನೆ. will take care of my finance condition. ಅಂದ್ರೆ ನಮ್ಮ ಒಂದು ಹಣಕಾಸಿನ ಸ್ಥಿತಿಯನ್ನು ಆತನು ನೋಡಿಕೊಳ್ಳುವಂತನಾಗಿರ್ತಾನೆ. God will take care, and that you can be successful Christian's life. ದೇವರು ನಿಮ್ಮನ್ನು ನೋಡಿಕೊಳ್ಳುವಂತನಾಗಿರ್ತಾನೆ, ಆಗ ನೀವು ಕ್ರಿಸ್ತರ ಜೀವನದಲ್ಲಿ ಯಶಸ್ಸನ್ನು ಕಾಣುವಂತರಾಗಿರ್ತೀರಾ. So again, I want to tell you, we are making decision each moment. ನಾವು ಮತ್ತೆ ಹೇಳ್ತೇನೆ, ನಿರ್ಧಾರ ತೆಗೆದುಕೊಳ್ಳುವಂತದ್ದು ಒಂದು ತುಂಬಾ ಮುಖ್ಯವಾಗಿರುವಂತದ್ದಾಗಿರುತ್ತೆ. So making decision is very important. ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತದ್ದು ತುಂಬಾ ಮುಖ್ಯವಾಗಿರುವಂತದ್ದಾಗಿರುತ್ತೆ. And to make right decision is very important. ಸರಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು ಅದು ತುಂಬಾ ಮುಖ್ಯವಾಗಿರುವಂತದ್ದಾಗಿರುತ್ತೆ. If you make a wrong decision, ನೀವು ತಪ್ಪಾದ ನಿರ್ಧಾರಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ then you will not receive the blessing from Jesus Christ. ಯೇಸು ಕ್ರಿಸ್ತನಿಂದ ಬರುವಂತ ಒಂದು ಆಶೀರ್ವಾದವನ್ನು ಹೋಗುವಂತರಾಗಿರ್ತೀರಾ. Some people, especially some women, they get married with the wrong person, then their life is finished. ಕೆಲವೊಂದು ಸಾರಿ ಸಹೋದರಿಯರು ತಪ್ಪಾಗಿರುವಂತವರನ್ನ ಆರಿಸಿಕೊಳ್ಳುವಂತರಾಗಿರ್ತಾರೆ, ಮದುವೆ ಮಾಡಿಕೊಳ್ಳುವಂತರಾಗಿರ್ತಾರೆ, ಅವರ ಜೀವನ ಅಷ್ಟೇ ಮುಗಿದು ಹೋಗುವಂತರಾಗಿರುತ್ತೆ. So if you know that person is not Christian, but still you want to get married, ಅಂದ್ರೆ ಆತನು ಕ್ರಿಸ್ತನ್ ಅಲ್ಲದೆ ಇದ್ರೂ ಸಹ ಇವಾಗೂ ಸಹ ಆತನನ್ನೇ ಮದುವೆ ಆಗಬೇಕು ಎಂಬುದಾಗಿ ಅಂದ್ಕೊಳ್ಳುವಂತದ್ದು, then what will happen? ಏನಾಗುತ್ತೆ ನಂತರ? Then you cannot receive the blessing. ಆಗ ದೇವರೊಂದು ಆಶೀರ್ವಾದವನ್ನು ನೀವು ಸ್ವೀಕರಿಸೋದಿಲ್ಲ. I remember one person. ನನಗೆ ನೆನಪಿದೆ, ಒಬ್ಬರು they fall in love. ಅಂದ್ರೆ ಅವರು ಪ್ರೀತಿಯಲ್ಲಿ ಬಿದ್ದು ಹೋಗುವಂತರಾಗಿರ್ತಾರೆ. So man was drunkard. ಅಂದ್ರೆ ಆತನು ತುಂಬಾ ಕುಡಿಯುವಂತನಾಗಿರ್ತಾನೆ. So parents say don't get married. ಅಂದ್ರೆ ತಂದೆ ತಾಯಿ ಹೇಳ್ತಾರೆ ಮದುವೆ ಆಗಬೇಡಿ ಆತನನ್ನ. Because always drinking, then how can he take care of you? ಅಂದ್ರೆ ಯಾರು ಸಹ ಕುಡಿತಾನೆ ಇರ್ತಾನೆ, ಹೇಗೆ ನಿನ್ನನ್ನ ನೋಡ್ಕೊಳ್ತಾನೆ ಎಂಬುದಾಗಿ. But because maybe sometimes he stopped. ಅಂದ್ರೆ ಕೆಲವೊಂದು ಯಾಕಂದ್ರೆ ಆತನು ನಿಲ್ಲಿಸುವಂತನಾಗಿರ್ತಾನೆ ಸ್ವಲ್ಪ ಸಮಯ. In front of her he don't drink. ಅಂದ್ರೆ ಆಕೆ ಮುಂದೆ ಕುಡಿದೇ ಇರೋ ತರ ಇರುವಂತದ್ದು. Then let's say no he will stop. ಅಂದ್ರೆ ಇಲ್ಲ ಆತನು ನಿಲ್ಲಿಸ್ಬಿಟ್ಟಿದ್ದಾನೆ ಎಂಬುದಾಗಿ ಹೇಳುವಂತದ್ದು. But parents keep saying don't get married with him because he is drunkard, he cannot stop. ಅಂದ್ರೆ ಆ ತಂದೆ ತಾಯಿ ಹೇಳ್ತಾರೆ ಆತನನ್ನ ಮದುವೆ ಆಗಬೇಡ, ಆತನು ಕುಡುಕನ್ನು ನಿಲ್ಲಿಸೋದೇ ಇಲ್ಲ, ಆತನು ಕುಡಿಯೋದನ್ನ ಎಂಬುದಾಗಿ. But she said no I will get married. ಅಂದ್ರೆ ಇಲ್ಲ ಆತನನ್ನೇ ಮದುವೆ ಆಗ್ತೀನಿ ಎಂಬುದಾಗಿ ಆಕೆ ಹೇಳುವಂತದ್ದು. So what happened? ಏನಾಗುತ್ತೆ ನಂತರ?
Maybe 3-4 months he don't drink. ಅದೇ ಈ 2-3 ತಿಂಗಳು ಕುಡಿಯೋದಿಲ್ಲ. But after that he started drinking again. ಮತ್ತೆ ಆತನು ಕುಡಿಯೋದಕ್ಕೆ ಪ್ರಾರಂಭ ಮಾಡುವಂತನಾಗಿದ್ದಾನೆ. And whenever he drink, he beat her. ಅಂದ್ರೆ ಯಾವಾಗೆಲ್ಲ ಕುಡಿತಾನ ಆಗ ಆಕೆಯನ್ನ He ಹೊಡೆಯುವಂತನಾಗಿದ್ದಾನೆ. tortured her. ಮತ್ತೆ ಆಕೆಗೆ ಹಿಂಸೆ ಪಡಿಸುವಂತನಾಗಿದ್ದಾನೆ. At last what happened? ಕಡೆಯದಾಗ ಏನಾಗುತ್ತಾಗಿರುತ್ತೆ? She committed suicide. ಆಗ ಆಕೆ ಆತ್ಮಹತ್ಯೆ So ಮಾಡಿಕೊಳ್ಳುವಂತಳಾಗಿರ್ತಾಳೆ. this is the wrong choice. ಇದು ತಪ್ಪಾದ ಒಂದು ನಿರ್ಧಾರ. So same thing in the, according to the Bible also. ಅದೇ ರೀತಿಯಾಗಿ ಸತ್ಯದ ಪ್ರಕಾರ If we choose not to follow Jesus, that is a wrong choice. ದೇವರನ್ನು ಹಿಂಬಾಲನೆ ಮಾಡದೇ ಇರುವಂತ ಆಯ್ಕೆಯನ್ನು ಮಾಡೋದಾದ್ರೆ ಅದು ತಪ್ಪಾದ ಒಂದು ಆಯ್ಕೆ ಆಗಿರುತ್ತೆ. So if you want to make a right choice, ನೀವು ಸರಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ಕೊಳ್ಳೋದಾದ್ರೆ we have to read again and again. ಮತ್ತೆ ನಾವು ಸತ್ಯವೇದವನ್ನು ಓದಿಕೊಳ್ಳುವಂತಾಗಿರ್ಬೇಕು. And even suppose the things are not going according to your understanding, but still if there is according to the Bible, you have to follow. ನೀವು ಇವಾಗ ಸಹ ಅರ್ಥ ಮಾಡಿಕೊಳ್ಳದೆ ಇದ್ರೂ ಸಹ ಸತ್ಯವೇದದಲ್ಲಿ ಇರುವ ಹಾಗೆ ನಡೆದುಕೊಳ್ಳೋದಾದ್ರೆ ಅದು ತುಂಬಾ ಒಳ್ಳೆಯದು. Suppose somebody said, don't go to church, ಅಂದ್ರೆ ಕೆಲವೊಬ್ರು ಹೇಳುವಾಗ ಆಲಯಕ್ಕೆ ಹೋಗ್ಬೇಡ ನೀನು ಎಂಬುದಾಗಿ, don't read the Bible, ಸತ್ಯವೇದನ ಓದ್ಬೇಡ ಎಂಬುದಾಗಿ. but still you have to read the Bible. ಆದ್ರೆ ಇವಾಗ ಸಹ ನೀವು ಸತ್ಯವೇದನ ಓದುವಂತಾಗಿರ್ಬೇಕು. And other things God will take care. ಬೇರೆ ವಿಷಯಗಳೆಲ್ಲ ಆಗ ದೇವರು ನೋಡಿಕೊಳ್ಳುವಂತನಾಗಿರ್ತಾನೆ. Okay, I will finish here. ಮತ್ತೆ ನಾನು ಇಲ್ಲಿಗೆ ಮುಗಿಸ್ತೇನೆ. Let's pray again. ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. Father, we thank you once again ತಂದೆ, ಮತ್ತೆ ನಿಮಗೆ ತುಂಬಾ ವಂದನೆಗಳು. for teaching us, ನೀವು ನಮಗೆ ಬೋಧಿಸುವಂತರಾಗಿದ್ದೀರಾ, for guiding us, ನಮ್ಮನ್ನು ನಡೆಸುವಂತರಾಗಿದ್ದೀರಾ, and giving us your word. ನಿಮ್ಮ ವಾಕ್ಯಗಳನ್ನು ನಮಗೆ ಅನುಗ್ರಹಿಸಿರುವಂತರಾಗಿದ್ದೀರಾ. Lord, until we meet with you, ನಿಮ್ಮನ್ನು ಭೇಟಿ ಆಗುವ ತನಕ we have to make a decision many times. ಅನೇಕ ಒಂದು ಸಮಯದಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಾಗಿರ್ತೇವೆ. And sometimes it may come that we don't know what to do. ಕೆಲವೊಂದು ಸಾರಿ ನಾವು ತಪ್ಪಿ ಹೋಗುವಂತರಾಗಿರ್ತಾರೆ, ಯಾವುದನ್ನ ನಾವು ತೆಗೆದುಕೊಳ್ಬೇಕೆಂಬುದಾಗಿ. That moment, please help us so that we can make a right decision. ಸಹಾಯ ಮಾಡಿ ಕರ್ತನೆ, ಅಂತ ಒಂದು ಸಮಯದಲ್ಲಿ ನಾವು ಸರಿಯಾಗಿರುವಂತದನ್ನೇ ಆಯ್ಕೆ ಮಾಡಿಕೊಳ್ಳಲಿಕ್ಕಾಗಿ. And we can follow no matter what your word. ನಿಮ್ಮ ವಾಕ್ಯಗಳು ಏನೆಂಬುದಾಗಿ ನಾವು ತಿಳಿದುಕೊಳ್ಳುವಂತದ್ದು. Lord, we thank you once again. ಮತ್ತೆ ನಿಮಗೆ ತುಂಬಾ ವಂದನೆಗಳು ಕರ್ತನೆ. And bless this Vadanali church. ಈ ಒಂದು ವರದನಲ್ಲಿ ಆಲಯವನ್ನು ಆಶೀರ್ವದಿಸಿರಿ. And help them so that they can reach out to the people. ಅವರು ಜನರಿಗೆ ಮುಟ್ಟುವ ತನಕ ಅವರು ಹೋಗಲಕ್ಕಾಗಿ. Now we are very small in number. ನಾವು ಚಿಕ್ಕ ಮಂದಿಯಾಗಿರುವಂತರಾಗಿದ್ದೇವೆ ಕರ್ತನೆ. But Lord, you can add, you can bring people. ನೀವು ತಾನೇ ಸಹಾಯ ಮಾಡಿ ಜನರನ್ನು ತರುವಂತರಾಗಿರಿ. So Lord, we trust in you. ನಾವು ನಿಮ್ಮಲ್ಲಿ ನಂಬಿಕೆಯನ್ನು ಇರುವಂತರಾಗಿದ್ದೇವೆ ಕರ್ತನೆ. And Lord, we thank you once again. ಮತ್ತೆ ನಿಮಗೆ ತುಂಬಾ ವಂದನೆಗಳು ಕರ್ತನೆ. In Jesus' name I pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ.